ಬೆಳ್ಳಾರಿಯಲ್ಲಿ ಹತ್ಯೆಯಾದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಮನೆಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡರಿಗೆ ಸ್ಥಳೀಯರು ಧಿಕ್ಕಾರ ಕೂಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಕಾಂಗ್ರೆಸ್ ಮುಖಂಡರಾದ ಬಿಕೆ ಹರಿಪ್ರಸಾದ್, ಮಾಜಿ ಸಚಿವ ರಮಾನಾಥ್ ರೈ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಕವಿತಾ ಸನಿಲ್ ಸೇರಿ ಹಲವು ಮುಖಂಡರು ಭೇಟಿಯನ್ನು ನೀಡಿದರು. ಈ ವೇಳೆ ಕಾಂಗ್ರೆಸ್ ನಾಯಕರು ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಪ್ರವೀಣ್ ಸಂಬಂಧಿಕರು ಮೊನ್ನೆ ಬಾರದವರು ಇಂದೇಕೆ ಬಂದಿದ್ದು, ಆರೋಪಿಗಳಿಗೆ ಜಾಮೀನು ನೀಡುವವರು ಕೂಡ ರಾಜಕೀಯದವರೇ ಅಂತ ಪ್ರಶ್ನಿಸಿದ್ರು. ಇದೇ ವೇಳೆ ತಮ್ಮ ಮನೆಯಿಂದ ಹೊರಗೆ ಹೋಗುವಂತೆ ಕುಟುಂಬಸ್ಥರು ಮನವಿ ಮಾಡಿದರು. ಹೊರಗೆ ಬಂದ ಬಳಿಕ ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಕೆ ಹರಿಪ್ರಸಾದ್, ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದು, ತಮ್ಮ ಪಕ್ಷದವರನ್ನೇ ರಕ್ಷಿಸಲಾರದವರು ರಾಜ್ಯದ ಜನತೆಯನ್ನ ಹೇಗೆ ರಕ್ಷಿಸುತ್ತಾರೆ ಅಂತ ಪ್ರಶ್ನಿಸಿ ಕೋಮು ದ್ವೇಷದ ಭಾಷಣ ಮಾಡುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದರು. ಶಾಂತಿ ಕೊಡ್ತಿದ್ದೀವಿ ಬಂಗದ ಓಟು ಬಾರದು ನಿಮಗೆ ನಮ್ಮ ಭಾರತ ಜಾಮೀನು ಕೊಡ್ಕೊಳ್ಳ ಕೇರಳ ಕೊಡ್ಪುಜೇರಿ ಹೆಂಗ್ ಗೊತ್ತುಂಡು ఉంటున్నాగలేదు అప్పుడు ఆరోపీలే జామీను ఆరోపీలే రక్షణ ನಮ್ಮ ಜಾಮೀನು ನಮ್ಮ ಇಂಚನೆ ಕೊಡುಂದ ನಮ್ಮ ಹಿಂದೂ ರಾಷ್ಟ್ರನೇ ಹೋಗ್ಕೊಂಡು ನಮ್ಮ సంస్కారం ಸೂಕ್ಷ್ಮ ಪ್ರದೇಶ ಆಗಿರ್ತಕ್ಕಂಥದ್ದು, ಸೂಕ್ಷ್ಮ ಪ್ರದೇಶದಲ್ಲಿ ಎಚ್ಚರ ವಹಿಸಬೇಕಾಗಿರೋ ಪೊಲೀಸ್ ಅವರು ಈ ಥರ ರಾಜಕೀಯ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಇದು ಪ್ರದೇಶ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ದಿನ ಭಾಷಣ ಹೊಡಿತಾ ಇದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥದ್ದು, ಅವ್ರದ್ದೇ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು, RSS ಇಂದ ಬಂದಿರತಕ್ಕಂಥದ್ದು. ಇನ್ನೂ ಯಾಕಂತ ಇವ್ರನ್ನ ಅಪರಾಧಿಗಳನ್ನ ಹಿಡಿಲಿಲ್ಲ? ಸರ್, ಹೋಮ್ ಮಿನಿಸ್ಟರ್ ಮನೆ ಮೇಲೆ ABP ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಜೊತೆಗೆ ಇಲ್ಲೂ ಇವೆಲ್ಲ ಮೊಸಳೆ ಕಣ್ಣೀರು ಹಾಕಿದ್ರೆ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಒಬ್ಬ ಯುವಕ ಪ್ರಾಣ ಹೋಗಿದೆ, ಅವ್ರದ್ದೇ ಆದ ಪಕ್ಷದ ಯುವಕನಿಗೆ ಅವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ, ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ತಾರೆ? ಇದು ಒಂದು 4 ವರ್ಷದ ಹಿಂದೆ ಪ್ರವೀಣ್ ಪೂಜಾರಿ ಅಂತ ಹೇಳಿ ಮಂದರ್ತಿನಲ್ಲಾಯಿತು, ಅವ್ರ ಮಂಡಲ ಅಧ್ಯಕ್ಷ. ಈ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ. ಇವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರು ಬಂದು ಏನು ರಕ್ಷಣೆ ಕೊಡ್ತಾರೆ? ಇವ್ರ ಪಕ್ಷದವ್ರಿಗೆ ಅವ್ರು ರಕ್ಷಣೆ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ತಾರೆ? ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಯಾರೂ ಸಹ ಸುರಕ್ಷಿತರಾಗಿ ಇಲ್ಲ ಈ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ. ತೇಜಸ್ವಿ ಸೂರ್ಯ ಒಂದು ಮಾತು ಹೇಳ್ತಾರೆ, ಒಬ್ಬೊಬ್ಬರಿಗೂ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅದು ಬೇಜವಾಬ್ದಾರಿಯುತದ ಪರಮಾವಧಿ. ಮತ್ತೆ ಇದು ಒಂಥರ ಚೈಲ್ಡಿಶ್ ಅಂತ ಹೇಳ್ತಾರೆ ನೋಡಿ. ಇದು ಮಕ್ಕಳ ಆಟಿಕೆ ಅಲ್ಲ. ಅವ್ರ ಭಾಷಣ ವೈರಲ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕಲ್ಲು ಹೊಡಿಬೋದು ಅಂತ ಹೇಳಿ. ಅಂದರೆ ಇವರೇ ಮಾಡಿಸ್ತಕ್ಕಂಥದ್ದು. ಮಾಡಲಿ, ಇವರು ಧರ್ಮವನ್ನು ಕಾಪಾಡ್ತಕ್ಕಂಥವ್ರು ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ನೋಡಿ, ಅವ್ರ ಮಕ್ಕಳಿಗೆಲ್ಲ ಗನ್ನು ಪಿಸ್ತೂಲ್ ಎಲ್ಲ ಕೊಟ್ಟು ಕಳಿಸ್ಲಿ ಹೋರಾಡಲಿಕ್ಕೆ. ಅಮಾಯಕರನ್ನ, ಇಂಥ ಹಿಂದುಳಿದ ವರ್ಗದವ್ರನ್ನ, ಶೂದ್ರಗಳನ್ನ ಯಾಕೆ ಇವ್ರು ಬಲಿ ತೆಗೆದುಕೊಳ್ತಾ ಇದ್ದಾರೆ? ಭಾಷಣ ಮಾಡೋರು ಯಾರು ಸಾಯೋದಿಲ್ಲ, ವಿಧಾನಸೌಧದಲ್ಲಿದ್ದವ್ರು ಯಾರು ಸಾಯೋದಿಲ್ಲ. ಸಾಯ್ತಕ್ಕಂಥದ್ದು ಯಾವುದೋ ಕುಗ್ರಾಮದಲ್ಲಿ, ಹಳ್ಳಿಗಳಲ್ಲಿ ಅವರ ಜೀವನ ನಡೆಸ್ಕೊಂಡಿದ್ದಂಥವ್ರು, ಅವರು ಯಾವುದೋ ಧರ್ಮದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಾಯ್ತಾ ಇರೋದು. ಪ್ರಚೋದನಕಾರಿ ಭಾಷಣ ಇಷ್ಟೆಲ್ಲ ಗೆಲ್ಲಬೇಕು ಕಾರಣ ಸಂಪೂರ್ಣವಾಗಿ ಪ್ರಚೋದನಕಾರಿ ಭಾಷಣ ಈಶ್ವರಪ್ಪನೂ ಮಾಡ್ತಾ ಇದ್ದಾರೆ, ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಪ್ರಚೋದನಕಾರಿ ಭಾಷಣ ಮಾಡ್ತಕ್ಕಂಥ ಮಂತ್ರಿಗಳನ್ನ ಮೊದಲು UAPA ಹಾಕಬೇಕು. ಆವಾಗ ಇವೆಲ್ಲ ಸುಧಾರಣೆ ಆಗುತ್ತೆ.